ಪವಿತ್ರವಾದಂಥ ದಿನ. ಯಾಕಂತ ಹೇಳಿದ್ರೆ ಈ ದಿನದಲ್ಲಿ ಇದನ್ನ ರೋಸ್ obviously, but 14th of September 1991 ಈ ದಿನ ಪ್ರೇಮಾಂಟಿ ಹಾಗೂ ಪ್ರಕಾಶ್ ಮಾಮಗೆ ಒಂದು ವಂಡರ್ಫುಲ್ ಗಿಫ್ಟ್ ದೇವರು ಒದಗಿಸಿಕೊಟ್ರು. ರವಿತಕ್ಕನ ಮುಖಾಂತರ ಪುಟ್ಟ ಹೆಜ್ಜೆಗಳಿಂದ ಅವರು ಪುಟ್ಟ ಹೆಜ್ಜೆಗಳನ್ನು ಇಟ್ಟುಕೊಂಡು ಅವರು ಬಂದು ಎಂಡ್ ಆಫ್ ಅವರ್ ಲೈಫ್ ಒಂದು ಮದುವೆ ಒಂದು ಜೀವನಕ್ಕೆ ಅವರು ಕಾಲಿಟ್ಟಿದ್ದಾರೆ. ಹಾಗಾಗಿ ನಾವು ಈ ದಿವಸದಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲೇಬೇಕು. ಸೊ ಟು ಕಂಟಿನ್ಯೂ ದಿಸ್ ಸೆಲೆಬ್ರೇಷನ್ ಐ ರಿಕ್ವೆಸ್ಟ್ ಪ್ರೇಮಾಂಟಿ ಮತ್ತು ಪ್ರಕಾಶ್ ಅಂಕಲ್ ರನಿತಕ್ಕನನ್ನು ದಯವಿಟ್ಟು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತೇನೆ. ಅಂಡ್ ಅವರನ್ನು ಬರಮಾಡ್ಕೊಂಡು ಬರುವಾಗ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಎಂಡ್ ಟೈಮ್ ಗಾಸ್ಪಲ್ ಚರ್ಚ್ ಇದರ ಸದಸ್ಯರು ಸಿಸ್ಟರ್ ಸೌಮ್ಯ ನಮ್ಮೊಟ್ಟಿಗಿದ್ದಾರೆ. ಇವರು ನಮ್ಮನ್ನು ಗೀತ ಹಾಗೂ ಪ್ರಾರ್ಥನೆ ನಡೆಸುತ್ತಾರೆ. ಮಕ್ಕಳ ಜೀವಿತವನ್ನು ಅದ್ಭುತ ರೀತಿಯಲ್ಲಿ ನಡೆಸಿಕೊಂಡು ಬಂದಿದೆ. ಇನ್ನು ಮುಂದೆ ಕಾಯುವಂತನು ಕಾಪಾಡುವಂತ ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ದಾಂಪತ್ಯ ಜೀವನಕ್ಕೆ ಕಾಲಿರುವ ಸಮಯದಲ್ಲಿ ಕರ್ತನೆ ನೀನು ಆ ಮಕ್ಕಳ ಸಂಗಡ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸನಪ್ಪ. ಹುಟ್ಟಿನಿಂದ ಇದುವರೆಗೆ ನೀನು ಕಾಪಾಡಿದೆ. ಇನ್ನು ಮುಂದಿನ ದಿನದಲ್ಲಿ ಕರ್ತನೆ ಕೀರ್ತನೆಯನ್ನು 21ನೇ ಹೇಳುವ ಪ್ರಕಾರಪ್ಪ ಇಂದಿನಿಂದ ಸದಾಕಾಲ ಯೆಹೋವ ನಿನ್ನ ಸಂಗಡಿರುವನು. ನೀನು ಹೋಗುವಾಗಲೂ ಬರುವಾಗಲೂ ಯೆಹೋವ ನಿನ್ನ ಕಾಯುವನು. ನಿನ್ನ ದೇವರು ಕೀಕರಿಸುವುದಿಲ್ಲ, ನಿಂದಿಸುವುದಿಲ್ಲ. ಇಸ್ರಾಯೇಲ್ ಕಾಯುವಾದ ನೀನು ಆ ಮಗಳ ಜೊತೆಗಾರನಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸನೆ. ಆ ಮನೆಯ ಕುಟುಂಬವನ್ನು ಯೂಟ್ಯೂಬ್ಗೆ
കുപ്പായം മുടുത്തു മരണ കാലത്തെ ഇടുക്കി പിന്നെ എന്നോട് നടുക്കിരുന്നവളാണേ നീ നടുക്കിരുന്നവളാണേ നീ കുടുക്കു പൊട്ടിയ കുപ്പായം മുടുത്തു മരണ കാലത്തെ ഇടുക്കി പിന്നെ എന്നോട് നെഞ്ചിൽ നടുക്കിരുന്നവളാണേ നീ നടുക്കിരുന്നവളാണേ നീ Pasal on the floor baby, hit it hard baby, rock the party baby, patulengi podi. On the floor baby, hit it hard baby, rock the party baby, patulengi podi. ಜಯ ಹೊಂದುವೆ ದೇವ ಕೃಪೆಯನ್ನು
ಸತೀಶ್ ಮತ್ತೆ ಐರಿ. ಸತೀಶ್ ಅಂಡ್ ಐರಿ. ಸತೀಶ್ ಮತ್ತೆ ಐರಿ. ಬಟ್ ಅದಕ್ಕೆ ಮುಂಚೆ ನೀವು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 30 ವರ್ಷ. ಮದುವೆಗೆ 30 ವರ್ಷ ಆಗಿದೆ ಇವರಿಗೆ. 30 ವರ್ಷ ನಿಮ್ಗೆ ಮದುವೆಗೆ ಎಷ್ಟು ವರ್ಷ ಆಗಿದೆ? 7 years. ಓಕೆ, 7 years. ನಿಮ್ಗೆ 15 years. ಓಕೆ, ನಿಮ್ದು 27. ವಾವ್, ಮೈಲ್ ಸ್ಟೋನ್. ನಿಮ್ದು 16. ನಿಮ್ದು 16 ಪ್ಲಸ್ ನಮ್ಮದು ಲವ್ ಸ್ಟೋರಿ ಬೇಗ. ಅದೆಷ್ಟು ವರ್ಷ? ಲವ್ ಸ್ಟೋರಿ. ಲವ್ ಸ್ಟೋರಿ 18 years of love story. 16. 21 years. So total 21. Wow, beautiful. Nimdu 6 years. ನಿಮ್ದು ಓಕೆ. ಇವರದ್ದು ಎಷ್ಟು ವರ್ಷ ಆಯ್ತು? ನಾನು ಆಗ ಹೇಳಿದ್ದೆ 33. ನಿಮ್ದು 27. ವಾವ್, 27. ನಿಮ್ದು 29. ಇವತ್ತು ನಿಮ್ಮ ವೈಫ್ ಎಲ್ಲಿ? 29 ಅಲ್ಲ, 30 ಆಕ್ಚುಲಿ. ಒಂದು ವಾರದಲ್ಲಿ 30 ಆಗ್ತದೆ ಅವ್ರದ್ದು. ಈಗ ನಾವು ನಿಮ್ಗೆ ಹೆಕ್ಲಿಕ್ಕೆ ಚೀಟಿ ಕೊಡ್ತೇವೆ. ಯಾರ ಚೀಟಿ, ಲಕ್ಕಿ ಕಪ್ಪಲ್ ಅಂತ ಇದು ಗೇಮ್ ಹೆಸರು. ಯಾರ ಚೀಟಿಯಲ್ಲಿ ರೆನಿಟಾ ಅಂತ ಹೆಸರು ಬರ್ತದೆ ಅವರು ಇವತ್ತಿದು ಲಕ್ಕಿ ಕಪ್ಪಲ್. ಚೀಟಿ ಓಪನ್ ಮಾಡ್ಬೇಕು. 29 ಇವರದ್ದು ಸಹ. ಇನ್ನು 30 ಯಾವಾಗ? ನೆಕ್ಸ್ಟ್ ಇಯರ್, ಏಪ್ರಿಲ್ ಅಲ್ಲಿ. ನೆಕ್ಸ್ಟ್ ಏಪ್ರಿಲ್. ಯಾರು ಮಿಸ್ ಮಾಡಲಿಲ್ಲ. ಓಪನ್ ಮಾಡಬೇಡಿ. ಓಪನ್ ಮಾಡಬೇಡಿ. ಓಪನ್ ಮಾಡಬೇಡಿ. ಓಪನ್ ಮಾಡಬೇಡಿ. ಓಕೆ, ಆಯ್ತಾ? ಈಗ ಓಪನ್ ಮಾಡಿ. ಯಾರದು ಚೀಟಿಯಲ್ಲಿ ರೆನಿಟಾ? ಬನ್ನಿ. ಈಗ ಚೀಟಿ ಇಲ್ಲಲ್ಲ, ಚೀಟಿ ಇಲ್ಲಿ ಬಂದ. ಇಲ್ಲಿ ಬಂದಿದೆ. ಇವರಿಗೆ ರೆನಿಟಾ ಅಂತ ಬಂದಿದೆ. ನಿಮ್ಮ ಹೆಸರು? ಐರಿಸ್ ಮತ್ತೆ ಸತೀಶ್. ಇವರು ನಮ್ಮ ಇವತ್ತಿನ ರೋಸ್ ಸೆರೆಮನಿಯ ಲಕ್ಕಿ ಕಪಲ್. ಇದೇ ವಿಷಯದಲ್ಲಿ ಹಗ್ಗು ಮಾಡಿದ್ವಿ. So cute. Okay. Thank you everybody. Thank you. Okay. ನಮ್ಮದು ರೂಲ್ಸ್ ಇಲ್ಲಿ ಇರುವವರ ಹತ್ರ ಕಾಲ್ ತಗೊಂಡು ಬರ್ಲಿಕ್ಕೆ. ಸೊ ಮನೆಗೆ ಹೋಗಿ ತರುವಂಥದ್ದು ಐ ಥಿಂಕ್ ದಟ್ಸ್ ನಾಟ್ ಫೇರ್. ಓಕೆ,
So the winner of this event, coin ತರುವಂತದ್ದು 1995 the closest coin ತಂದಿದ್ದಾರೆ. So Yashwant is the winner of this game. Give him a huge round of applause. Couples coming. Premanti first Premanti. ಅಲ್ಲಿ ಒಂದು ಕಪಲ್ಸ್ ಇದ್ದಾರೆ ಮತ್ತೆ ನನಗೆ ಲೆಸನ್ ಪೋಯಿನ ಪುರ ಮಂಜಾರ 1991 ಇರುವ ಕಾಯಿನ್ಸ್ ಯಾರ ಹತ್ರ ಇದ್ರೆ ತಕೊಂಡ್ ಬರಬೇಕು. ಯಾರು ಹೈಯೆಸ್ಟ್ ಕಾಯಿನ್ಸ್ ತಕೊಂಡ್ ಬರ್ತಾರೆ 1991 ಇಯರ್ ಇರುವ ಕಾಯಿನ್ ಯಾರು ತರ್ತಾರೆ ಅವರು ವಿನ್ನರ್. ಓಕೆ, ಇನ್ ಕೇಸ್ 1991 ಅದಿಲ್ಲದಿದ್ರೆ ಕ್ಲೋಸಾ? ಆಡತ್ತ ಬಕೆಟ್ ನಮ್ರತ ಆಡ್ಬೇಕ. ಮಕ್ಕಳಿಗೆ ಮಾಡಿದಂತ ಗೇಮ್ಸ್ ಅಲ್ಲಿ ಯಶ್ವಂತ್ 1995 ಕಾಯಿನ್ ತಂದಿದ್ದಾರೆ. ಇವರಿಗೆ ಶತ್ರಕ್ ಅಂಕಲ್ ಗಿಫ್ಟ್ ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಜೋರಾದ ಚಪ್ಪಾಳೆ. ಎಸ್ ಕಪಲ್ಸ್ಗೆ ಮಾಡಿದ ಗೇಮ್ಸ್ ಅಲ್ಲಿ ಐರಿಸ್ ಮತ್ತೆ ಸತೀಶ್ ಈ ಕಪಲ್ ಲಕ್ಕಿ ಕಪಲ್ ಆಗಿ ಎಮರ್ಜ್ ಆಗಿದ್ದಾರೆ. ಇವರಿಗೆ ಬೆಂಗಳೂರು ಆಂಟಿ ಮಂಗಳೂರಿಂದ ಬಂದವರು ಪುಣೆ ಆಂಟಿ ಅಂತ ಹೇಳಿದ್ರು. ನೀವು ದಯವಿಟ್ಟು ಬನ್ನಿ, ಅವರಿಗೆ ಪ್ರೈಸ್ ಲಕ್ಕಿ ಕಪಲ್ಗೆ. ಏರ್ ಮಂಗಳೂರು ಇಲ್ಲಿ ಜೋರಾದ ಚಪ್ಪಾಳೆ. ಲಕ್ಕಿ ಕಪಲ್ ಆ ಬಕೆಟ್ ಇಡೇನುಂಡು ಪಿನಿ ಆಮೇಲೆ ಜಾ ಬಕೆಟ್ ದೊಡ್ಡ ಮುಂದೆ ಬಲೆ ಗುಲ್ಲಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರೆ ನಾನು ಅನ್ಎಕ್ಸ್ಪೆಕ್ಟೆಡ್. ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಹ ಅದು ಕಡಿಮೆ. ಸೊ ನನ್ನ ಎಲ್ಲಾ ಕಸಿನ್ಸಿಗೆ ಇದು ಅರೇಂಜ್ ಮಾಡಿದ ಪ್ರತಿಯೊಬ್ಬೊಬ್ಬರಿಗೆ ಸಹ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನೊಂದು ಅವರೇ ಬಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಅದೇ ರೀತಿಯಾಗಿ ದೇವರಿಗೆ ಸಹ ನಾನು ಸ್ತೋತ್ರ ಹೇಳೋ ಮಗಳಾಗಿದ್ದೇನೆ. ಥ್ಯಾಂಕ್ ಯು. ತದನಂತರ ಅವಳ ಪೇರೆಂಟ್ಸ್ ಆಮೇಲೆ ಫ್ರೆಂಡ್ಸ್ ಹೋಗಿ ಅವರಿಗೆ ಹಾಲು ಹಚ್ಚಿ
ಹಾಂ వచ్చిందిలే రత కన్ను కన్ను ನಾನ್ಸಕ್ಕ ಉಚ್ಚಲೆ ಮುತ್ತು ಉಂಟು ನೀನು ಮೆತ್ತು ಡಯಟ್ ಉಂಟು ಅರೆ ಫೇಶಿಯಲ್ ಆಂಡ ಆಂಡ ಮುಗಿಟ ಆಂಡ ಪೂರಕ್ಲ ಆಂಡ ತೇತದು ये लेके आने का ಚೂರು ಉಲ್ಟಾಗ ಇಟ್ಟು ಬರ್ತದೆ ಈಗ ತರ್ತಾರ ನನ್ನ ದರ್ಪು ಕೋಲುಂಡು ಕಂದು ಜರ ಇರ್ಲಿ ಒಂಜಿ ಬೇಲ ಅಲ್ಪಗನ ಪೂರಕ್ಲ ಪೂಜೆ ತಾಂಡ ಹೋದ ಮಂಡೆ ಬೈಪುಗ ಏನು ಏನಕ್ಕೆ ಅವು ಒಂದು ಸರಿ ದಮ್ ಕಟ್ಟುದು ಎಲ್ಲಿಗೆ ಏರಂಡಲ್ಲ ಪಾರ್ಟಿ ಏ ಡೇರಿಕ್ ನಿಲ್ಲು ಅದು ಎಲ್ಲರದ್ದು ಆಯ್ತಲ್ಲ ಪೂಜೆ ಪೂಜೆ ಆಯ್ತಲ್ಲ ಇತ್ತೆ ಕೈ ಬಿಡ್ಲೆ ರೆಂಟಕ್ಕ ಹಾ बोले बोले मल्ले जी कहीं से दिले भाई पुल्ले भाई बैंक बच्चे आते थे तू ले रे ಅಂದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಹ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನೆಕ್ಸ್ಟ್ ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.